ನಟಿ ಸಂಜನಾ ರಾಧಾಂತ ನಿಲ್ಲುವಂತೆ ಸದ್ಯ ಕಂಡು ಬರ್ತಿಲ್ಲ. ಪದೇ ಪದೇ ಸುದ್ದಿಯಲ್ಲಿರೋದು ಅಂದ್ರೆ ಏನೋ ಒಂದು ರೀತಿಯ ಖುಷಿ ಅನಿಸುತ್ತೆ. ಕ್ಯಾಸಿನೋಗಳಲ್ಲಿ ಹಣ ಹೂಡಿಕೆ ಹೆಸರಿನಲ್ಲಿ ವಂಚನೆ ಎಸಗಿದ್ದಾರೆ ಎಂದು ಆರೋಪಿಸಿ ಆಪ್ತ ಸ್ನೇಹಿತನ ವಿರುದ್ಧ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ಸಂಜನಾ ಗಲ್ರಾನಿ ಇದೀಗ ಕೋರ್ಟ್ ಮೆಟ್ಲೆ ಇದ್ದಾರೆ. ಆದರೆ ಇಲ್ಲಿವರೆಗೂ ಹಾಕಿದ ಹಣಕ್ಕೆ ಯಾವುದೇ ಲಾಭಾಂಶವನ್ನ ನೀಡಿಲ್ಲ. ಹಣ ವಾಪಸ್ ಕೇಳಿದ್ರೂ ಹಿಂತಿರುಗಿಸಿಲ್ಲ. ತಾವು ಕೊಟ್ಟ ಹಣವನ್ನ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿ ಲಾಭ ಗಳಿಕೆ ಮಾಡಿದ್ದಾರೆ. ಜೊತೆಗೆ ತಮ್ಮ ಘನತೆಗೆ ಧಕ್ಕೆ ತರುವಂತೆ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆಂದು ಸಂಜನಾ ಗಲ್ರಾನಿ ರಾಹುಲ್ ಥೋನ್ಸೆ ವಿರುದ್ಧ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ದಾರೆ. ಹೂಡಿಕೆ ಹೆಸರಲ್ಲಿ ಹಣ ಪಡೆದು ಆಪ್ತ ಸ್ನೇಹಿತ ರಾಹುಲ್ ಥೋನ್ಸೆ ವಂಚನೆ ಮಾಡಿದ್ದಾರೆಂದು ಸಂಜನಾ ಆರೋಪಿಸಿದ್ದಾರೆ. ನಾನು ಗೋವಾ ಮತ್ತು ಕೊಲಂಬೋದ ಕ್ಯಾಸಿನೋಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೇನೆ. ಕ್ಯಾಸಿನೋಗಳಲ್ಲಿ ಹಣ ವಿನಿಯೋಗಿಸಿದ್ರೆ ಹೆಚ್ಚಿನ ಲಾಭ ಗಳಿಸಬಹುದೆಂದು ರಾಹುಲ್ ಅಮಿಷಾ ಒಡ್ಡಿದ್ದರಂತೆ. ರಾಹುಲ್ ಮಾತನ್ನ ನಂಬಿ ಕಳೆದ 2 ವರ್ಷಗಳಿಂದ ಥೋನ್ಸೆ ಸೇರಿದಂತೆ 3 ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದೇನೆಂದು ಸಂಜನಾ ಆರೋಪಿಸಿದ್ದಾರೆ. ಇನ್ನು ನಟಿ ಸಂಜನಾ ಆಪ್ತ ಸ್ನೇಹಿತ ಥೋನ್ಸೆ ಹೆಸರು ಡ್ರಗ್ ಕೇಸಲ್ಲಿ ಕೂಡ ಕೇಳಿ ಬಂದಿತ್ತು. ಡ್ರಗ್ ಕೇಸ್ನಲ್ಲಿ ಇಬ್ಬರು ಜೊತೆಯಾಗಿ ಜೈಲು ಸೇರಿದ್ರು. ಇದೀಗ ತಮ್ಮ ಆಪ್ತನ ವಿರುದ್ಧವೇ ಸಂಜನಾ ಸಿಡಿದೆದ್ದಿದ್ದು ಈ ಮೂಲಕ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಲು ಹತ್ತಿದ್ದಾರೆ.